ಮೊದಲು ಮದುವೆಯಾಗಿದ್ದು ಮೇರಿ ಆಲ್ಫೋನ್ಸಾ ಅವರನ್ನು. ಇವರಿಗೆ ಇಬ್ಬರು ಹೆಣ್ಣು ಮಕ್ಕಳು, ಒಬ್ಬ ಗಂಡು ಮಗು. ಆ ಗಂಡು ಮಗುನೇ ವಿನೋದ್ ಪ್ರಭಾಕರ್. ಕಾಲಾಂತರದಲ್ಲಿ ಮೇರಿ ಆಲ್ಫೋನ್ಸಾ ಅವರಿಗೆ ವಿಚ್ಛೇದನ ಕೊಟ್ಟ ಟೈಗರ್ ಪ್ರಭಾಕರ್ ತನ್ನ ಜೊತೆ ಹಲವಾರು ಸಿನಿಮಾಗಳಲ್ಲಿ ನಟಿಸಿ ಲವ್ಲಿ ಪೇರ್ ಅನಿಸಿಕೊಂಡಿದ್ದ ನಟಿ ಜೈಮಾಲಾ ಅವರನ್ನು ಮದುವೆಯಾದರು. ಇವರ ದಾಂಪತ್ಯ ಹಲವು ವರ್ಷ ಅನ್ಯೋನ್ಯವಾಗಿ ನಡೆಯಿತು. ನಂತರ ಇಬ್ಬರ ಮಧ್ಯೆ ವೈಮನಸ್ಸು ಉಂಟಾಗಿ ಜೈಮಾಲಾ ಅವರಿಗೆ ವಿಚ್ಛೇದನ ಕೊಟ್ಟರು ಟೈಗರ್ ಪ್ರಭಾಕರ್. ತೆಲುಗು, ತಮಿಳು, ಮಲಯಾಳಂನಲ್ಲಿ ಸಖತ್ ಫೇಮಸ್ ಆಗಿದ್ದ ಟೈಗರ್ ಪ್ರಭಾಕರ್ ಮಲಯಾಳಂನ ಖ್ಯಾತ ನಟಿ ಅಂಜು ಅವರನ್ನು ಮೂರನೇ ಮದುವೆಯಾದರು. ಆದರೆ ಕೇವಲ ಒಂದೇ ವರ್ಷಕ್ಕೆ ನಟಿ ಅಂಜುಗೆ ವಿಚ್ಛೇದನ ಕೊಟ್ಟು ಒಂಟಿ ಜೀವನ ನಡೆಸಲು ಶುರು ಮಾಡಿದರು. 1980ರಲ್ಲಿ ಬೈಕ್ ಅಪಘಾತಕ್ಕೆ ತುತ್ತಾಗಿದ್ದ ಟೈಗರ್ ಪ್ರಭಾಕರ್ ಆಗ ಯೌವನದಲ್ಲಿದ್ದ ಕಾರಣ ಬೇಗ ಚೇತರಿಸಿಕೊಂಡಿದ್ದರು. ಆದರೆ ವಯಸ್ಸಾಗುತ್ತಿದ್ದಂತೆ ಹಳೆ ಗಾಯಗಳು ಕಾಟ ಕೊಡಲು ಶುರು ಮಾಡಿತು. ಹಾಗಾಗಿಯೇ ಟೈಗರ್ ಪ್ರಭಾಕರ್ ಅವರ ಕೊನೆಯ ದಿನಗಳು ದೈಹಿಕ ನೋವುಗಳಿಂದಲೇ ಕಳೆದರು. ಟೈಗರ್ ಪ್ರಭಾಕರ್ ಎಂತಹ ವ್ಯಕ್ತಿ ಅಂದ್ರೆ, ಹಣ ಕಷ್ಟದಲ್ಲಿದ್ದೀನಿ ಅಂತ ಯಾರೇ ಹೇಳಿದರೂ ಜೇಬಲ್ಲಿದ್ದ ಎಲ್ಲಾ ಹಣವನ್ನು ಅವರಿಗೆ ಕೊಟ್ಟು ಬಿಡುತ್ತಿದ್ದರು ಟೈಗರ್ ಪ್ರಭಾಕರ್. ಅವರು ಮಾಡಿದ ದಾನ ಧರ್ಮಗಳು ಲೆಕ್ಕಕ್ಕಿಲ್ಲ. ಹಾಗಾಗಿಯೇ ಉಳಿತಾಯ ಹೆಚ್ಚು ಮಾಡುತ್ತಿರಲಿಲ್ಲ. ಚಿತ್ರರಂಗ ಕಂಡ ನಿಸ್ವಾರ್ಥ ಮತ್ತು ಹೃದಯವಂತ ಈ ಟೈಗರ್ ಪ್ರಭಾಕರ್.